जीवन
Tirale, Dani, Dani. ಹಿಂದೆ ಬೇಡ ನಂಚು ಮೊಬೈಲ್ manis malah jalan rumah tuh, bang deh. Kiri kiri ini mana lah? Ayo itu boleh. Ayo boleh ni. Apa? हमें दूर साइड बोला हमने हमें भाई थोड़ा है बोले निकल बोला ना बोले निकल पुलिस गाड़ी का फिर भाई पर जी जाओ बोले गाड़ी का फिर हेलो यार मोड़े फिर टाइम रहता अच्छा नवीन नवीन हाँ 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 बोले
ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳಿವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೋರ್ತೇವೆ. ಘಟನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಿಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ಏನಿದೆ ಯಾರ್ಯಾರು ಯಾರು ತಪ್ಪು ಮಾಡೋದು ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬೇಕು. ಕ್ರಿಮಿನೇಷನ್ ಮಾಡಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನಾಗ್ತದೆ ಅಂತ ಅದನ್ನು ಊಹಿಸಕ್ಕೆ ಬರೋದಿಲ್ಲ. ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಗೊತ್ತಾಗಿದೆ, ಆರೋಪಿಗಳ ಗೊತ್ತಾಗಿದೆ, ಅರೆಸ್ಟ್ ಮಾಡ್ತಿದ್ದೇವೆ. ಬಂದೋಬಸ್ತ್ ಈಗ ಒಂದು 22 KSRTC ಪ್ಲಟೂನ್ಸ್ ಬಂದಿದ್ದಾವೆ. ಅದು ಮತ್ತೆ ಒಂದು 5 ಜನ SP ಗಳು ಬಂದಿದ್ದಾರೆ. ಮತ್ತೆ ಒಂದು 1000ಕ್ಕಿಂತ ಹೆಚ್ಚು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತೀವಿ. ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನ ನಿಮಗೆ ಪ್ರತಿ ಗಂಟೆ ಅಥವಾ 2 ಗಂಟೆಗೆ ಒಂದ್ಸರಿ ಅದನ್ನ ನಾವು ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ತೀವಿ. ಅದನ್ನು ಮಾತ್ರ ತಾವು ಭರವಸೆ ಇಡಬೇಕಂತೇಳಿ ನಾನು ಸಾರ್ವಜನಿಕರಿಗೆ ಅಲ್ಲ ಅವ್ರದ್ದು ಶವ ಸಂಸ್ಕಾರ ಆಗ್ಲೇಬೇಕಲ್ವಾ? ಹೌದು, ಸಂಸ್ಕಾರಕ್ಕೆ ಅವಕಾಶ ಮಾಡ್ಬೋದು. ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಬಟ್ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ. ಅದ್ರ ಬಂದ ಬಗ್ಗೆ ಊಹಾಪೋಹಗಳಿದೆ ಬಿಟ್ರೆ ನಮ್ಗೆ ಯಾವ್ದು ಮಾಹಿತಿ ಇಲ್ಲ. ನಿನ್ನೆ ದಿವಸ ಒಂದು ಇದರಲ್ಲಿ ಸುಹಾಸ್ ಶೆಟ್ಟಿ ಅನ್ನೋರದ್ದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ. ಈಗ ಅದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳಿವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಮತ್ತೆ ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೋರ್ತೇವೆ. ಘಟನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಿಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ಏನಿದೆ ಯಾರ್ಯಾರು ತಪ್ಪು ಮಾಡೋದು ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬೇಕು. ಕ್ರಿಮಿನೇಷನ್ ಮಾಡಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನಾಗ್ತದೆ ಅಂತ ಅದನ್ನು ಊಹಿಸಕ್ಕೆ ಬರೋದಿಲ್ಲ. ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಗೊತ್ತಾಗಿದೆ, ಆರೋಪಿಗಳ ಗೊತ್ತಾಗಿದೆ, ಅರೆಸ್ಟ್ ಮಾಡ್ತಿದ್ದೇವೆ. ಬಂದೋಬಸ್ತ್ ಈಗ ಒಂದು 22 KSRTC ಪ್ಲಟೂನ್ಸ್ ಬಂದಿದ್ದಾವೆ. ಅದು ಮತ್ತೆ ಒಂದು 5 ಜನ SP ಗಳು ಬಂದಿದ್ದಾರೆ. ಮತ್ತೆ ಒಂದು 1000ಕ್ಕಿಂತ ಹೆಚ್ಚು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತೀವಿ. ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನ ನಿಮಗೆ ಪ್ರತಿ ಗಂಟೆ ಅಥವಾ 2 ಗಂಟೆಗೆ ಒಂದ್ಸರಿ ಅದನ್ನ ನಾವು ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ತೀವಿ. ಅದನ್ನು ಮಾತ್ರ ತಾವು ಭರವಸೆ ಇಡಬೇಕಂತೇಳಿ ನಾನು ಸಾರ್ವಜನಿಕರಿಗೆ ಅಲ್ಲ ಅವ್ರದ್ದು ಶವ ಸಂಸ್ಕಾರ ಆಗ್ಲೇಬೇಕಲ್ವಾ? ಹೌದು, ಸಂಸ್ಕಾರಕ್ಕೆ ಅವಕಾಶ ಮಾಡ್ಬೋದು. ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಬಟ್ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ. ಅದ್ರ ಬಂದ ಬಗ್ಗೆ ಊಹಾಪೋಹಗಳಿದೆ ಬಿಟ್ರೆ ನಮ್ಗೆ ಯಾವ್ದು ಮಾಹಿತಿ ಇಲ್ಲ.
Tírale, Dani, Dani.
काय बोले नीट निकल निकल पोलीस गाडीचा फिराव फिरा बरं बरं
ನಿನ್ನೆ ದಿವಸ ಒಂದು ಇದರಲ್ಲಿ ಸುಹಾಸ್ ಶೆಟ್ಟಿ ಅಲ್ಲ, ಸುಹಾಸ್ ಶೆಟ್ಟಿ ಅನ್ನೋರದ್ದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ. ಈಗ ಅದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳುವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಮತ್ತೆ ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ. ಘಟನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ಏನೇನಿದೆ ಯಾರು ತಪ್ಪು ಮಾಡೋದು ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬೇಕು. ಕ್ರಿಮಿನೇಷನ್ ಮಾಡಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನಾಗ್ತದೆ ಅಂತ ಅದನ್ನು ಊಹಿಸಕ್ಕೆ ಬರೋದಿಲ್ಲ. ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಗೊತ್ತಾಗಿದೆ, ಆರೋಪಿಗಳ ಗೊತ್ತಾಗಿದೆ, ಅರೆಸ್ಟ್ ಮಾಡ್ತಿದ್ದೇವೆ. ಬಂದೋಬಸ್ತ್ ಈಗ ಒಂದು 22 ಕೇಸ್ ಬಂದಿದ್ದಾವೆ. ಮತ್ತೆ ಒಂದು 5 ಜನ SP ಗಳು ಬಂದಿದ್ದಾರೆ. ಮತ್ತೆ ಒಂದು 1000ಕ್ಕಿಂತ ಹೆಚ್ಚು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತೀವಿ. ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನ ನಿಮಗೆ ಪ್ರತಿ ಗಂಟೆ ಅಥವಾ 2 ಗಂಟೆಗೆ ಒಂದ್ಸರಿ ಅದನ್ನ ನಾವು ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ತೀವಿ. ಅದನ್ನು ಮಾತ್ರ ತಾವು ಭರವಸೆ ಇಡಬೇಕಂತೇಳಿ ನಾನು ಅಲ್ಲ, ಅವ್ರದ್ದು ಶವ ಸಂಸ್ಕಾರ ಆಗ್ಲೇಬೇಕಲ್ವ? ಹೌದು, ಸಂಸ್ಕಾರಕ್ಕೆ ಅವಕಾಶ ಮಾಡ್ಬೋದು. ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಬಟ್ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ. ಅದ್ರ ಬಗ್ಗೆ ಊಹಾಪೋಹಗಳಿದೆ ಬಿಟ್ರೆ ನಮ್ಗೆ ಯಾವ್ದು ಮಾಹಿತಿ ಇಲ್ಲ.
ನನ್ನ ತಮ್ಮ ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ, ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನಿಮ್ಮ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸಲ ಹೀಗೆ ಮಾಡ್ಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನನ್ನ ತಮ್ಮ ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ, ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನಿಮ್ಮ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸಲ ಹೀಗೆ ಮಾಡ್ಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನನ್ನ ತಮ್ಮ ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ, ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನಿಮ್ಮ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸಲ ಹೀಗೆ ಮಾಡ್ಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನನ್ನ ತಮ್ಮ ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ, ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನಿಮ್ಮ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ.
ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಿದೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85% ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನನ್ನ ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಿದೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85% ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನನ್ನ ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಿದೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85% ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ.
ನಮ್ಮ ತಮ್ಮ ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ, ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ ಅವರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ, ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ.
ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಯಾವುದು? ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು. ಅವರಿಗೆ ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವರಿರೋದು 15%. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಯಾವುದು? ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು. ಅವರಿಗೆ ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವರಿರೋದು 15%. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಯಾವುದು? ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು. ಅವರಿಗೆ ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವರಿರೋದು 15%. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಯಾವುದು? ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು. ಅವರಿಗೆ
ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಇಷ್ಟು ಹೆದರ್ಸಿ ಇಷ್ಟು ಇದು ಮಾಡಿ ಇವರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನೀವಿರೋದು 85%, ಅವರಿರೋದು 15%. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಉಸಿರಿರೋವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ತನಿಖೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಇಷ್ಟು ಹೆದರ್ಸಿ ಇಷ್ಟು ಇದು ಮಾಡಿ ಇವರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನೀವಿರೋದು 85%, ಅವರಿರೋದು 15%. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಉಸಿರಿರೋವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ತನಿಖೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಇಷ್ಟು ಹೆದರ್ಸಿ ಇಷ್ಟು ಇದು ಮಾಡಿ ಇವರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನೀವಿರೋದು 85%, ಅವರಿರೋದು 15%. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಉಸಿರಿರೋವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ತನಿಖೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಇಷ್ಟು ಹೆದರ್ಸಿ ಇಷ್ಟು ಇದು ಮಾಡಿ ಇವರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನೀವಿರೋದು 85%, ಅವರಿರೋದು 15%.
ನನ್ನ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸಲ ಹೀಗೆ ಮಾಡ್ಬಾರ್ದು. 80% ಹಿಂದೂಗಳಿದ್ದು 15% ಅವರಿದ್ದು. ಇಷ್ಟು ಹೆದರ್ಸಿ ಇಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನನ್ನ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸಲ ಹೀಗೆ ಮಾಡ್ಬಾರ್ದು. 80% ಹಿಂದೂಗಳಿದ್ದು 15% ಅವರಿದ್ದು. ಇಷ್ಟು ಹೆದರ್ಸಿ ಇಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನನ್ನ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸಲ ಹೀಗೆ ಮಾಡ್ಬಾರ್ದು. 80% ಹಿಂದೂಗಳಿದ್ದು 15% ಅವರಿದ್ದು. ಇಷ್ಟು ಹೆದರ್ಸಿ ಇಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನನ್ನ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ.
ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ, ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇತ್ತು. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಇನ್ನೊಂದ್ಸಲ ಹೀಗೆ ಮಾಡ್ಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವರಿರೋದು 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ, ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇತ್ತು. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಇನ್ನೊಂದ್ಸಲ ಹೀಗೆ ಮಾಡ್ಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವರಿರೋದು 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ, ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇತ್ತು. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಇನ್ನೊಂದ್ಸಲ ಹೀಗೆ ಮಾಡ್ಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವರಿರೋದು 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ, ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇತ್ತು. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ
ಆರೋಪಿಗಳಿಂದ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳಿಂದ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳಿಂದ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳಿಂದ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ
ಅವರಿಗೆ ಭಯನೂ ಇಲ್ಲ, ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವರಿಗೆ ಭಯನೂ ಇಲ್ಲ, ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವರಿಗೆ ಭಯನೂ ಇಲ್ಲ, ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವರಿಗೆ ಭಯನೂ ಇಲ್ಲ, ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%.
ನಮ್ಮ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ, ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ, ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ, ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಿದೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸಲ ಹೀಗೆ ಮಾಡ್ಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ, ಹಿಂದೂಗಳೇ ಹೆದರ್ಕೋಬೇಕು. 85%, ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ, ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ, ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ, ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಿದೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸಲ ಹೀಗೆ ಮಾಡ್ಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ, ಹಿಂದೂಗಳೇ ಹೆದರ್ಕೋಬೇಕು. 85%, ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ, ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ, ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ, ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಿದೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸಲ ಹೀಗೆ ಮಾಡ್ಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ, ಹಿಂದೂಗಳೇ ಹೆದರ್ಕೋಬೇಕು. 85%, ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ, ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ, ನಿನ್ನೆ ಫೋನ್ಗೆ ಸಿಕ್ಕಿಲ್ಲ.
ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗುದು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸರಿಯಾಗಿ ಮಾಡಬಾರ್ದು. 80% ಹಿಂದೂಗಳಿದ್ದು 15% ಅವರಿದ್ದು. ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗುದು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸರಿಯಾಗಿ ಮಾಡಬಾರ್ದು. 80% ಹಿಂದೂಗಳಿದ್ದು 15% ಅವರಿದ್ದು. ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗುದು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸರಿಯಾಗಿ ಮಾಡಬಾರ್ದು. 80% ಹಿಂದೂಗಳಿದ್ದು 15% ಅವರಿದ್ದು. ಎಷ್ಟು ಹೆದರ್ಸಿ ಎಷ್ಟು ಇದು ಮಾಡಿ ಅವರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗುದು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ
ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸರಿಯಾಗಿ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಇಷ್ಟು ಹೆದರ್ಸಿ ಇಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವ್ರಿಗೆ 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸರಿಯಾಗಿ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಇಷ್ಟು ಹೆದರ್ಸಿ ಇಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವ್ರಿಗೆ 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸರಿಯಾಗಿ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಇಷ್ಟು ಹೆದರ್ಸಿ ಇಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವ್ರಿಗೆ 15%. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ. ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆಯಾಗಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಸರಿಯಾಗಿ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು ಇಷ್ಟು ಹೆದರ್ಸಿ ಇಷ್ಟು ಇದು ಮಾಡಿ ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವ್ರಿಗೆ 15%.
ನಮ್ಮ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ, ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಿದೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ, ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಿದೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. 85%, ಅವರಿರೋದು 15%. ನಮ್ಮ ತಮ್ಮ ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ನಾವು ಮದುವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ, ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡಕ್ಕೆ. ಇಲ್ಲಾಂದ್ರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನ್ಗೆ ಸಿಕ್ಕಿಲ್ಲ. ಇನ್ನು ಉಸಿರಿರುವವರೆಗೆ ನಾನು ಹಿಂಗೊತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಅದನ್ನು ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳ ವಿರುದ್ಧ ತನಿಖೆ ಆಗಿದೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು, 15% ಅವರಿದ್ದು. ಎಷ್ಟು ಹೆದರ್ಸಿ, ಎಷ್ಟು ಇದು ಮಾಡಿ, ಅವ್ರಿಗೆ ಭಯನೂ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು.